Allahu Akbar. Allahu Akbar. Allahu Akbar. Fiha wa la yahya qad aflaha man tazakka wa dhakara isma rabbih fasalla bal tu'thiruna al-hayata ad-dunya wal akhiratu khairun wa abqa inna hadha lafi as-suhufi al-ula suhufi Ibrahim wa Musa. Allahu Akbar. Sami Allahu liman hamidah. Allahu Akbar. Allahu Akbar. Allahu Akbar. Allahumma-r-Rahim. Alhamdulillahi Rabbil Alamin. Ar-Rahmanir-Rahim. Maliki Yawmiddin. Iyyaka na'budu wa iyyaka nasta'in. Bismillahir-Rahmanir-Rahim. أفلا ينظرون إلى الإبل كيف خلقت وإلى السماء إياهم ثم إن علينا حسابهم. الله أكبر. سمع الله لمن حمده. Assalamualaikum warahmatullah. Assalamualaikum warahmatullah. Allahu Akbar. Fa inna asdaqal hadits kitabullah wa khairal hadi hadi Muhammadin sallallahu alaihi wasallam. وشر الأمور محدثاتها وكل محدثة بدعة وكل بدعة ضلالة. اللهم صل على محمد وعلى آل محمد كما صليت على إبراهيم وعلى آل إبراهيم وبارك على محمد وعلى آل محمد كما باركت على إبراهيم وعلى آل إبراهيم في العالمين إنك حميد مجيد. أيها الناس أوصيكم عباد الله وإياي بالتقوى الله. أعوذ بالله من الشيطان الرجيم. بسم الله الرحمن الرحيم. ومن يرغب عن ملة إبراهيم إلا من سفه نفسه ولقد اصطفيناه في الدنيا وإنه في الآخرة لمن الصالحين. إذ قال له ربه أسلم قال أسلمت لرب العالمين. صدق الله العلي العظيم. الله أكبر الله أكبر الله أكبر. لا إله إلا الله والله أكبر. الله أكبر ولله الحمد. الله أكبر الله أكبر الله أكبر. لا إله إلا الله
ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್. ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಗೌರವಾನ್ವಿತ ಇಸ್ಲಾಮಿ ಸಹೋದರ ಸಹೋದರಿಯರು, ಎಲ್ಲರಿಗೂ ಹೃದಯಾಂತರಾಳದ ಈದುಲ್ ಅದ್ಹಾ ಶುಭಾಶಯಗಳು. ಅಲ್ಲಾಹನ ಆದೇಶಗಳನ್ನು ನಿಷ್ಠೆಯಿಂದ ಪಾಲಿಸಿ ಅಲ್ಲಾಹನ ಭಯದೊಂದಿಗೆ ಬದುಕಬೇಕೆಂದು ನನ್ನೊಂದಿಗೂ ನಿಮ್ಮೊಂದಿಗೂ ನೆನಪಿಸುತ್ತಿದ್ದೇನೆ, ವಸಿಯತ್ತು ಮಾಡುತ್ತಿದ್ದೇನೆ. ನಮ್ಮ ಇಷ್ಟಕ್ಕಿಂತ ಹೆಚ್ಚಾಗಿ ಅಲ್ಲಾಹನ ಇಷ್ಟಗಳನ್ನು ಬದುಕಿನಲ್ಲಿ ಪಾಲಿಸಲು, ಅಲ್ಲಾಹನ ಇಷ್ಟಗಳಿಗೆ ಬದುಕಿನಲ್ಲಿ ಮಹತ್ವ ಕೊಡಲು ನಮಗೆ ಸಾಧ್ಯ ಆಗಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವನ ಮಾರ್ಗದಲ್ಲಿ ಬದುಕಲು, ಅವನ ಮಾರ್ಗದಲ್ಲಿ ಕರ್ಮ ನಿರತರಾಗಿದ್ದುಕೊಂಡೇ ಮರಣ ಹೊಂದಲು ನಮಗೂ ನಮ್ಮ ಕುಟುಂಬಕ್ಕೂ ತೌಫೀಕ್ ನೀಡಲಿ. ಸ್ವರ್ಗವಾಸಿಗಳು ಮತ್ತು ನರಕವಾಸಿಗಳು ಸರಿಸಮಾನರಲ್ಲ. ಸ್ವರ್ಗವಾಸಿಗಳೇ ವಿಜಯಿಗಳು. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮನ್ನು, ನಮ್ಮ ಕುಟುಂಬವನ್ನು ಅವನ ಅಪಾರವಾದ ಅನುಗ್ರಹದಿಂದ, ಅವನ ಕರುಣೆಯಿಂದ ಸ್ವರ್ಗವಾಸಿಗಳಲ್ಲಿ ಸೇರಿಸಲಿ. ಆಮೀನ್. ಸಹೋದರ ಸಹೋದರಿಯರೇ, ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ, ಅವನ ಕರುಣೆಯಿಂದ, ಅವನ ಔದಾರ್ಯದಿಂದ ನಾವೆಲ್ಲ ಇಂದು ಈದುಲ್ ಅದ್ಹಾದ ಸಂಭ್ರಮದಲ್ಲಿದ್ದೇವೆ. ನಮ್ಮ ನೆರೆಯ ಕೇರಳದಲ್ಲಿ, ಕೊಡಗಿನಲ್ಲಿ ಅಲ್ಲಾಹನ ಬಹಳ ದೊಡ್ಡ ಪರೀಕ್ಷೆಗೆ ವಿಧೇಯರಾಗಿ ಭಯಾನಕ ಕನಸುಗಳೊಂದಿಗೆ, ದುಃಖದೊಂದಿಗೆ, ದುಮ್ಮಾನದೊಂದಿಗೆ, ಹತಾಶೆಯೊಂದಿಗೆ, ಕಣ್ಣೀರಿನೊಂದಿಗೆ ನಿರಾಶ್ರಿತರ ಶಿಬಿರಗಳಲ್ಲಿ ದಿನದೂಡುತ್ತಿರುವ ಲಕ್ಷಾಂತರ ಸಹೋದರ ಸಹೋದರಿಯರು, ಅವರನ್ನು ಸ್ಮರಿಸದೆ, ಅವರ ದುಃಖದಲ್ಲಿ, ಅವರ ನೋವಿನಲ್ಲಿ ಭಾಗಿಗಳಾಗದೆ, ಅವರಿಗೆ ಸಾಧ್ಯ ಇರುವ ಎಲ್ಲ ಸಹಾಯ ಸಹಕಾರಗಳನ್ನು ಕೊಡುವ ತೀರ್ಮಾನಗಳನ್ನು ಮಾಡದೆ ಸಹೋದರ ಸಹೋದರಿಯರೇ, ನಮಗೆ ಈದುಲ್ ಅದ್ಹಾ ಆಚರಿಸಲು ಖಂಡಿತ ಸಾಧ್ಯ ಇಲ್ಲ. ಇನ್ನ ಬತುಶ ರಬ್ಬಿಕ ಲಶದೀದ್. ಅಲ್ಲಾಹು ಹಿಡಿಯಲು ತೀರ್ಮಾನಿಸಿದರೆ, ಅಲ್ಲಾಹು ಶಿಕ್ಷೆಗೆ ಒಳಪಡಿಸುವುದಾದರೆ, ಆ ಶಿಕ್ಷೆ, ಅಲ್ಲಾಹನ ಹಿಡಿತ, ಅದು ಬಹಳ ಶಕ್ತಿಶಾಲಿ ಹಿಡಿತವಾಗಿರುತ್ತದೆ ಎಂದಲ್ಲಾಹು ಹೇಳಿದ. ಆ ಹಿಡಿತಕ್ಕೆ ಎಷ್ಟು ಶಕ್ತಿ ಇದೆ ಎಂಬುದರ ಸ್ಯಾಂಪಲ್. ಅಲ್ಲಾಹನ ಶಿಕ್ಷೆ ಎಷ್ಟು ಪ್ರಬಲವಾದದ್ದು ಎಂಬುದರ ಸ್ಯಾಂಪಲ್. ಸಹೋದರ ಸಹೋದರಿಯರೇ, ಕೇರಳದಲ್ಲಿ, ಕೊಡಗಿನಲ್ಲಿ ನಾವಿಂದು ಕಾಣ್ತಾ ಇದ್ದೇವೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಕಷ್ಟಪಡುತ್ತಿರುವ ಸಹೋದರ ಸಹೋದರಿಯರಿಗೆ ಸಾಂತ್ವನವನ್ನು ನೀಡಲಿ. ಅಲ್ಲಾಹು ಮತ್ತೆ ಅವರಿಗೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಅಲ್ಲಾಹು ಅವರಿಗೆ ಸಹಾಯ ಮಾಡಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಎಲ್ಲ ರೀತಿಯ ಆಪತ್ತುಗಳಿಂದ, ಎಲ್ಲ ರೀತಿಯ ಪರೀಕ್ಷೆಗಳಿಂದ ಅಲ್ಲಾಹು ನಮ್ಮನ್ನು, ನಮ್ಮ ನಾಡನ್ನು ರಕ್ಷಿಸಲಿ. ಆಮೀನ್. ಸಹೋದರ ಸಹೋದರಿಯರೇ, ಈದುಲ್ ಅದ್ಹಾ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರ ಮತ್ತು ಅವರ ಕುಟುಂಬವನ್ನು ಸ್ಮರಿಸುವ ಒಂದು ಹಬ್ಬವಾಗಿದೆ. ಈದುಲ್ ಅದ್ಹಾ ಮತ್ತು ಹಜ್ ಇಬ್ರಾಹಿಂ ಮತ್ತು ಅವರ ಕುಟುಂಬದ ಬದುಕಿನೊಂದಿಗೆ ಜೋಡಿಸಲ್ಪಟ್ಟದ್ದು. ಈದ್ ಅಂದರೆ ಆಚರಣೆ ಅಂತ ಅರ್ಥ. ಆಚರಣೆ ವ್ಯಕ್ತಿಗಳಿಗೆ ಸೀಮಿತ ಅಲ್ಲ. ಒಬ್ಬ ವ್ಯಕ್ತಿ ಸೇರಿ ಆಚರಣೆ ಮಾಡುವುದು ಅಂತ ಇಲ್ಲ, ಒಬ್ಬ ವ್ಯಕ್ತಿ ಆಚರಣೆ ಮಾಡುವುದು ಅಂತ ಇಲ್ಲ. ಆಚರಣೆ ಅಂದರೆ
ಸಾಮೂಹಿಕವಾಗಿ ಮಾಡುವಂತಹ ಒಂದು ಪ್ರಕ್ರಿಯೆ, ಎಲ್ಲರೂ ಸೇರಿ ಮಾಡುವಂತಹ, ಎಲ್ಲರೂ ಸೇರಿ ಸಂತೋಷ ಪಡುವ ಒಂದು ಪ್ರಕ್ರಿಯೆಯಾಗಿದೆ ಹಬ್ಬ ಎಂಬುದು. ಆದ್ದರಿಂದಲೇ ಈದುಲ್ ಅದ್ಹಾದ ಈ ಸಂದರ್ಭದಲ್ಲಿ ಹಬ್ಬದ ಸಂತೋಷವನ್ನು, ಹಬ್ಬದ ಸಂಭ್ರಮವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ನಮಗೆ ಸಾಧ್ಯ ಆಗಬೇಕು. ಸಂತೋಷ ಕೊಡಬೇಕು, ಸಂತೋಷ ಪಡಿಬೇಕು. ನಾವು ಕೆಲವೊಮ್ಮೆ ಸಂತೋಷ ಪಡೆಯುತ್ತೇವೆ, ಸಂತೋಷ ಕೊಡುವುದಿಲ್ಲ. ಸಂತೋಷ ಪಡೆದು ಸಂತೋಷವನ್ನು ಕೊಟ್ಟು ಹಾಗೆ ಈದುಲ್ ಅದ್ಹಾದ ಸಂಭ್ರಮವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಬೇಕಾಗಿದೆ. ಕುಟುಂಬದೊಂದಿಗೆ, ನಿಮ್ಮ ನೆರೆಕರೆಯವರೊಂದಿಗೆ, ನಿಮ್ಮ ಸಮುದಾಯದ ಹೊರಗಾಗಿ ಸಮಾಜದಲ್ಲಿ ಬದುಕುತ್ತಿರುವ ಎಲ್ಲ ಸಮುದಾಯಗಳೊಂದಿಗೆ, ಎಲ್ಲ ಸಮಾಜದವರೊಂದಿಗೆ, ಎಲ್ಲ ಧರ್ಮದವರೊಂದಿಗೆ ಈದುಲ್ ಅದ್ಹಾದ ಸಂಭ್ರಮವನ್ನು, ಈದುಲ್ ಅದ್ಹಾದ ಸಂತೋಷವನ್ನು ಖಂಡಿತವಾಗಿಯೂ ಸಹೋದರ ಸಹೋದರಿಯರೇ ಹಂಚಿಕೊಳ್ಳಲು ನಮಗೆ ಸಾಧ್ಯ ಆಗಬೇಕು. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಉದಾತ್ತವಾದ ಮಾನವೀಯತೆಯ, ಮಾನವ ಏಕತೆಯ, ಮಾನವ ಘನತೆಯ ಪ್ರತೀಕವಾಗಿದ್ದಾರೆ ಅಂತ ಇಬ್ರಾಹಿಮರನ್ನು ನೀವು ಸ್ಟಡಿ ಮಾಡಿದ್ದರೆ ಆ ಬದುಕಿನಿಂದ ನಿಮಗೆ ಕಂಡುಕೊಳ್ಳಬಹುದಾಗಿದೆ. ವಲಕದ್ ಕರ್ರಮ್ನಾ ಬನಿ ಆದಂ, ಆದಂ ಸಂತತಿಯನ್ನು ನಾವು ಗೌರವಿಸಿದ್ದೇವೆ ಅಂತ ಅಲ್ಲಾಹು ಹೇಳು. ಮನುಷ್ಯರನ್ನು ನಾವು ಗೌರವಿಸಿದ್ದೇವೆ. ಆದ್ದರಿಂದಲೇ ಎಲ್ಲ ಮನುಷ್ಯರನ್ನು ಅವನ ಧರ್ಮ ಯಾವುದು ಎಂದು ನೋಡದೆ, ಅವನ ಜಾತಿ ಯಾವುದು ಎಂದು ನೋಡದೆ, ಅವನ ವಂಶ ಯಾವುದು, ಅವನ ಆದರ್ಶ ಯಾವುದು, ಅವನ ಆಶಯ ಯಾವುದು, ಅವನ ಪಾರ್ಟಿ ಯಾವುದು, ಅವನ ಸಂಘಟನೆ ಯಾವುದು, ಇದು ಯಾವುದು ಪರಿಗಣಿಸದೆ ಎಲ್ಲ ಮನುಷ್ಯರನ್ನು ಗೌರವಿಸಲು ಸಹೋದರ ಸಹೋದರಿಯರೇ ನಮಗೆ ಸಾಧ್ಯ ಆಗಬೇಕು. ಈದು ಕೊಡುವ ಸಂದೇಶ ಅದು. ಇಬ್ರಾಹಿಂ ಈ ಜಗತ್ತಿಗೆ ಕೊಟ್ಟ ಸಂದೇಶ ಅದು. ಹಜ್ ಈ ಜಗತ್ತಿಗೆ ಸಾರಿ ಹೇಳುವಂತಹ ಸಂದೇಶ ಅದು. ಎಲ್ಲ ಮನುಷ್ಯರನ್ನು ಗೌರವಿಸಲು, ಪ್ರೀತಿಸಲು ವಿಶ್ವಾಸಿಗಳಿಗೆ ಸಾಧ್ಯ ಆಗಬೇಕು. ನನ್ನ ಸಹೋದರ ಸಹೋದರಿಗೆ ಗೊತ್ತಿರಬೇಕು, ಈ ಸಮಾಜದಲ್ಲಿ ಬದುಕುತ್ತಿರುವ ಯಾರು ನಿಮ್ಮ ಶತ್ರುಗಳಲ್ಲ. ಸಮಾಜದಲ್ಲಿ ಬದುಕುತ್ತಿರುವ ಹಿಂದೂಗಳು ಅವರು ನಿಮ್ಮ ಶತ್ರುಗಳಲ್ಲ. ಈ ಸಮಾಜದಲ್ಲಿ ಬದುಕುತ್ತಿರುವ ಕ್ರೈಸ್ತರು ಅವರು ನಿಮ್ಮ ವಿರೋಧಿಗಳಲ್ಲ. ಸಮಾಜದಲ್ಲಿ ಬದುಕುತ್ತಿರುವ ಯಾರು ನಿಮ್ಮ ಶತ್ರುಗಳೋ, ನಿಮ್ಮ ವಿರೋಧಿಗಳೋ ಖಂಡಿತ ಅಲ್ಲ. ಅವರೆಲ್ಲರೂ ನಿಮ್ಮ ಅಭಿಸಂಬೋಧಿತರಾಗಿದ್ದಾರೆ, ಅವರೆಲ್ಲರೂ ನಿಮ್ಮ ಸಹೋದರರು ಮಾತ್ರವಾಗಿದ್ದಾರೆ. ಆದ್ದರಿಂದಲೇ ಎಲ್ಲ ಮನುಷ್ಯರ ಮುಖವನ್ನು ನೋಡಿ ಮುಗುಳು ನಗೆ ಬೀರಲು, ಎಲ್ಲ ಮನುಷ್ಯರ, ಎಲ್ಲ ಧರ್ಮದವರ ಮುಖ ನೋಡಿ ಮಂದಹಾಸ ಬೀರಲು, ಪ್ರಾಮಾಣಿಕವಾಗಿ ಮುಗುಳು ನಗೆ ಬೀರಲು, ಎಲ್ಲ ಸಹೋದರ ಸಹೋದರಿಯರಿಗಾಗಿ ಅಲ್ಲಾಹನೊಂದಿಗೆ ಕೈ ಎತ್ತಿ ಪ್ರಾರ್ಥಿಸಲು ಸಹೋದರ ಸಹೋದರಿಯರೇ ನಮಗೆ ಸಾಧ್ಯ ಆಗಬೇಕು. ಎಲ್ಲ ಸಹೋದರರ ಮುಖ ನೋಡಿ ಪ್ರಾಮಾಣಿಕವಾಗಿ ಮುಗುಳು ನಗೆ ಬೀರಲು, ಎಲ್ಲ ಸಹೋದರ ಸಹೋದರಿಯರಿಗಾಗಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸಲು, ಕೈ ಎತ್ತಿ ಪ್ರಾರ್ಥಿಸಲು ನಮಗೆ ಸಾಧ್ಯವಾಗಬೇಕಾಗಿದೆ. ಈ ದಿನ ಇಬ್ರಾಹಿಮರ ಹಜ್ಜಿನ ಅತ್ಯಂತ ದೊಡ್ಡ ಸಂದೇಶ. ಸಹೋದರ ಸಹೋದರಿಯರೇ, ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರ ಇತಿಹಾಸ ನಮಗೆ ಗೊತ್ತಿದೆ. 4000 ವರ್ಷಗಳ ಆಚೆ ಇಬ್ರಾಹಿಂ ಈ ಜಗತ್ತಿನಲ್ಲಿ ಬದುಕಿದ್ದರೂ ಕೂಡ ಇಬ್ರಾಹಿಂ ನಿನ್ನೆ ಮೊನ್ನೆ ಜಗತ್ತಿನಲ್ಲಿ ಬದುಕಿದ ಅನುಭವ ನಮಗೆ ಆಗುತ್ತದೆ. ಇಬ್ರಾಹಿಮರ ಬದುಕು ಎಂಬುದು ಈ ಜಗತ್ತಿನಲ್ಲಿ ನಿನ್ನೆಯೋ ಮೊನ್ನೆಯೋ ನಡೆದ ಘಟನೆಯಂತೆ ನಮ್ಮ ಮನಸ್ಸಿನ ಅಂತರಾಳದಲ್ಲಿ ಅದು ಜೀವಂತ ಇದೆ. ಇಬ್ರಾಹಿಮರ ತ್ಯಾಗಪೂರ್ಣವಾದ ಬದುಕು, ಅವರ ಪತ್ನಿ ಹಾಜರ ಮಗುವಿಗೆ ನೀರಿಗೆ ಪರಿತಪಿಸಿ ಸಫಾ ಮತ್ತು ಮರ್ವಾದ ಮಧ್ಯೆ ಓಡಾಡಿದ ಆ ಓಡಾಟ, ಅಲ್ಲಾಹನ ಆದೇಶಕ್ಕೆ ಬದ್ಧವಾಗಿ ತನ್ನ ಜೀವವನ್ನು ಬಲಿಕೊಡ್ಲಿಕ್ಕೆ ಸಿದ್ಧನಾದ ಇಸ್ಮಾಯಿಲ್ ಅಲೈಹಿಸ್ಸಲಾತು ವಸ್ಸಲಾಂ, ಇದೆಲ್ಲ ನಿನ್ನೆ ಮೊನ್ನೆ ನಡೆದ ಘಟನೆಗಳಂತೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಜೀವಂತ ಇದೆ, ಹಚ್ಚ ಹಸುರಾಗಿದೆ. ಸಹೋದರ ಸಹೋದರಿಯರೇ, ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮನ ಬದುಕಿನ ಸಂದೇಶ ಯಾವುದಿದೆಯೋ ಈದುಲ್ ಅದ್ಹಾದ ಸಂದೇಶವದುವೆ.
ವಿಶ್ವಾಸಿಗಳಿಗೆ ಆದೇಶ ನೀಡಲಾಯಿತು. ನಾವೆಲ್ಲ ಆದೇಶಿಸಲ್ಪಟ್ಟವರು ಈ ದಿನದಂದು ಅಲ್ಲಾಹು ಅಕ್ಬರ್ ಅಂತ ನೀವು ಘೋಷಣೆ ಕೂಗಬೇಕು. ಅಲ್ಲಾಹು ಅಕ್ಬರ್ ಅಂದರೆ ಅಲ್ಲಾಹು ದೊಡ್ಡವನು. ಅಲ್ಲಾಹನ ಹೊರತು ಬೇರೆ ಯಾವ ಆಶ್ರಯವೂ ಇಲ್ಲ. ಅಲ್ಲಾಹನ ಹೊರತು ಬೇರೆ ಯಾವ ಅವಲಂಬವೂ ಇಲ್ಲ. ನನ್ನ ಬದುಕಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ವಿಷಯ ಇದ್ದರೆ, ನನ್ನ ಬದುಕಿನಲ್ಲಿ ಅತ್ಯಂತ ದೊಡ್ಡ ವಿಷಯ ಅಂತ ಒಂದಿದ್ದರೆ, ನನ್ನ ಬದುಕಿನಲ್ಲಿ ಅತ್ಯಂತ ಪ್ರಮುಖವಾದ ವಿಷಯವಂತ ಒಂದಿದ್ದರೆ ಅದು ಅಲ್ಲಾಹು ಮಾತ್ರ ಆಗಿದ್ದಾನೆ. ಅಲ್ಲಾಹು ಅಕ್ಬರ್. ಅಲ್ಲಾಹನೇ ನೀನು ದೊಡ್ಡವನು. ಬೇರೆಲ್ಲವೂ ಬಹಳ ಸಣ್ಣದು, ಬಹಳ ಚಿಕ್ಕದು. ನನ್ನ ಹಿತಾಸಕ್ತಿಗಳನ್ನು ಕಡೆಗಣಿಸಲು, ನನ್ನ ಆಸೆಗಳನ್ನು ಆಕಾಂಕ್ಷೆಗಳನ್ನು ನಿಯಂತ್ರಿಸಿ ಅಲ್ಲಾಹನ ಇಚ್ಛೆಗೆ, ಅಲ್ಲಾಹನ ಇಷ್ಟಕ್ಕೆ ಮಹತ್ವ ಕೊಡಲು ಸಾಧ್ಯ ಇದೆ ಎಂಬುದಾಗಿದೆ ಅಲ್ಲಾಹು ಅಕ್ಬರ್ ಎಂಬುದರ ವ್ಯಾಖ್ಯಾನ. ಸಹೋದರ ಸಹೋದರಿಯರೇ, ನಿಮಗೆ ಹೇಳಲು ಆದೇಶಿಸಲಾಯಿತು. ಕುಲ್ಲಿನ್ನ ಸ್ವಲಾತಿ ವ ನುಸುಕಿ ವ ಮಹ್ಯಾಯ ವ ಮಮಾತಿ ಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನನ್ನ ನಮಾಜ್, ನನ್ನ ತ್ಯಾಗ, ನನ್ನ ಇಬಾದತ್ತುಗಳು, ನನ್ನ ಜೀವನ, ನನ್ನ ಮರಣ ಇದೆಲ್ಲವೂ ಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಸರ್ವಲೋಕಗಳ ಪ್ರಭುವೇ ನಿನಗೆ ಮೀಸಲು. ಇದು ಯಾವುದು ಸಾಮ್ರಾಜ್ಯಶಾಹಿಗಳಿಗೆ ನಾನು ಸಮರ್ಪಿಸಿದವನಲ್ಲ. ಇದು ಯಾವುದನ್ನು ಆಡಳಿತದ ಶಕ್ತಿಗಳಿಗೆ ನಾನು ಸಮರ್ಪಿಸಿದವನಲ್ಲ. ಇದು ಯಾವುದನ್ನು ಪೌರೋಹಿತ್ಯದ ಪಾದಗಳಿಗೆ ನಾನು ಸಮರ್ಪಿಸುವವನಲ್ಲ. ಲಿಲ್ಲಾಹಿ ರಬ್ಬಿಲ್ ಆಲಮೀನ್, ನನ್ನ ಜೀವನ, ನನ್ನ ಮರಣ, ನನ್ನ ಇಬಾದತ್ತುಗಳು, ನನ್ನ ಎಲ್ಲ ಕರ್ಮಗಳು ಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅದಲ್ಲಾಹನಿಗೆ ಮಾತ್ರ ಸಮರ್ಪಿಸಲ್ಪಟ್ಟದ್ದು. ಈ ಸಮರ್ಪಣೆಗೆ, ಈ ತ್ಯಾಗಕ್ಕೆ ನಿಮ್ಮ ಎದುರಿನಲ್ಲಿ ಒಂದು ಉದಾತ್ತವಾದ ಮಾದರಿ ಇದೆ. ಈ ತ್ಯಾಗದ ಬದುಕಿಗೆ ನಿಮ್ಮ ಎದುರಿನಲ್ಲಿ ಒಂದು ರೋಲ್ ಮಾಡೆಲ್ ಇದೆ. ಆ ಜೀವಂತ ಮಾದರಿ, ಆ ರೋಲ್ ಮಾಡೆಲ್ ಅದು ನಿಮ್ಮ ಪಿತಾಮಹ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಆಗಿದ್ದಾರೆ. ಮಾನವ ಕುಲದ ಪಿತಾಮಹ ಅಂತ ಗುರುತಿಸಲ್ಪಡುವುದು ಆದಮ್ ಅಲೈಹಿಸ್ಸಲಾತು ವಸ್ಸಲಾಂ. ಆದರೆ ನಿಮ್ಮ ಆದರ್ಶ ಪಿತಾಮಹ ಅಂತ ಗುರುತಿಸಲ್ಪಡುವವರು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಆಗಿದ್ದಾರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಪವಿತ್ರ ಕುರ್ಆನ್ನ ಮೂಲಕ ಕೊಟ್ಟ ಕರೆ ಮಿಲ್ಲತ ಅಬೀಕುಂ ಇಬ್ರಾಹಿಂ. ನಿಮ್ಮ ಆದರ್ಶ ತಂದೆ, ನಿಮ್ಮ ಆದರ್ಶ ಪಿತಾಮಹ ಇಬ್ರಾಹಿಮರ ಮಿಲ್ಲತ್ತನ್ನು ನೀವು ಅನುಸರಿಸಬೇಕು ಎಂದು ಅಲ್ಲಾಹು ವಿಶ್ವಾಸಿಗಳಿಗೆ ಆದೇಶವನ್ನು ಕೊಟ್ಟ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳಷ್ಟು ಕರ್ಮಗಳನ್ನು ಮಾಡುವಾಗ, ಹಲವು ರೀತಿಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾಗ ನಿಮ್ಮ ಪಿತಾಮಹ ಇಬ್ರಾಹಿಂ ಹೀಗೆ ಮಾಡಿದ್ದಾರೆ, ಅದರಿಂದ ನಾನು ಮಾಡುತ್ತಿದ್ದೇನೆ ಅಂತ ತನ್ನ ಅನುಯಾಯಿಗಳಿಗೆ ಹೇಳಿಕೊಡ್ತಾ ಇದ್ದರು. ಸಹಾಬಿಗಳು ಪ್ರಶ್ನಿಸಿದರು, ಯಾ ರಸೂಲಲ್ಲಾಹ್, ನಾವು ನಿಮ್ಮ ಮೇಲೆ ಹೇಗೆ ಸಲಾತ್ ಹೇಳಬೇಕು? ಪ್ರವಾದಿಯವರೇ, ನಿಮ್ಮ ಮೇಲೆ ನಾವು ಹೇಗೆ ಸಲಾತ್ ಹೇಳಬೇಕು? ಶ್ರೇಷ್ಠವಾದ ಸಲಾತ್ ಯಾವುದು? ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಅನುಯಾಯಿಗಳಿಗೆ ಕಲಿಸಿಕೊಡುತ್ತಾರೆ. ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದಿನ್ ವ ಅಜ್ವಾಜಿಹಿ ವ ದುರ್ರಿಯಾತಿಹಿ ಕಮಾ ಸಲ್ಲೈತ ಅಲಾ ಇಬ್ರಾಹಿಮ ವ ಅಲಾ ಆಲಿ ಇಬ್ರಾಹಿಂ وبارك على محمد وعلى أزواجه وذرياته كما باركت على إبراهيم وعلى آل إبراهيم. ಇಬ್ರಾಹಿಂ ಮತ್ತವರ ಕುಟುಂಬಕ್ಕೆ ನೀನು ಅನುಗ್ರಹ ತೋರಿದಂತೆ ಅಲ್ಲಾಹುವೇ ಮುಹಮ್ಮದ್ ಮುಸ್ತಫಾ ಮತ್ತವರ ಕುಟುಂಬಕ್ಕೆ ನೀನು ಅನುಗ್ರಹ ತೋರು. ಇಬ್ರಾಹಿಂ ಮತ್ತವರ ಕುಟುಂಬದ ಮೇಲೆ ಕರುಣೆ ತೋರಿದಂತೆ ಮುಹಮ್ಮದ್ ಮುಸ್ತಫಾ ಮತ್ತವರ ಕುಟುಂಬದ ಮೇಲೆ ನೀನು ಕರುಣೆ ತೋರು ಎಂಬ ಇಬ್ರಾಹಿಮಿ ಸಲಾತ್, ಅದು ಸಲಾತ್ಗಳ ಪೈಕಿ ಶ್ರೇಷ್ಠವಾದ ಸಲಾತ್ ಆಗಿದೆ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬೆ ಕಿರಾಮಿಗೆ ಕಲಿಸಿಕೊಡುತ್ತಾರೆ. ಇತ್ತಬಿ ಮಿಲ್ಲತ ಅಬೀಕುಂ ಇಬ್ರಾಹಿಂ, ನಿಮ್ಮ ಪಿತಾಮಹ ಇಬ್ರಾಹಿಮರ ಮಾರ್ಗವನ್ನು, ಅವರ ಮಿಲ್ಲತ್ತನ್ನು ನೀವು ಅನುಸರಿಸಬೇಕು ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿಕೊಟ್ಟರು. ಸಹೋದರ ಸಹೋದರಿಯರೇ, ಇಬ್ರಾಹಿಮರ ಇತಿಹಾಸ ಕತೆ ಕೇಳುವುದಕ್ಕೆ ಮಾತ್ರ ಸೀಮಿತ ಆಗಬಾರದು.
ಇಬ್ರಾಹಿಮನ ಇತಿಹಾಸವನ್ನು ಕಲಿಯುವಾಗ ಅದು ಮನೋಹರವಾದ ಆ ಕಥೆ ಕೇಳುವುದಕ್ಕೆ ಮಾತ್ರ ಸೀಮಿತ ಅಲ್ಲ. ನಾನು ಮತ್ತು ನೀವು ಬದುಕುತ್ತಿರುವ ಸಮಾಜದಲ್ಲಿ, ನಾನು ಮತ್ತು ನೀವು ಬದುಕುತ್ತಿರುವ ಕಾಲದಲ್ಲಿ ಇಬ್ರಾಹಿಮರನ್ನು ಹೇಗೆ ನಮಗೆ ಓದಲಿಕ್ಕೆ ಸಾಧ್ಯ, ಇಬ್ರಾಹಿಮರ ಸಂದೇಶಗಳನ್ನು ಈ ಕಾಲದಲ್ಲಿ ಈ ಪರಿಸ್ಥಿತಿಯಲ್ಲಿ ಹೇಗೆ ನಮಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ, ಹಾಗೆ ಕಾಲಘಟ್ಟದ ಇಬ್ರಾಹಿಮಗಳಾಗಿ ಬದುಕಲು ಹೇಗೆ ಸಾಧ್ಯ ಎಂಬುದಾಗಿರಬೇಕು. ಇಬ್ರಾಹಿಮರ ಇತಿಹಾಸದ ಮೂಲಕ ವಿಶ್ವಾಸಿಗಳು ಕಲಿಯಬೇಕಾದದ್ದು. ಆದ್ದರಿಂದಲೇ ಇಬ್ರಾಹಿಮರ ಬದುಕು ನಮ್ಮ ಅಧ್ಯಯನದ, ನಮ್ಮ ಚಿಂತನೆಯ, ನಮ್ಮ ಅವಲೋಕನದ ಒಂದು ಸಬ್ಜೆಕ್ಟ್ ಆಗಬೇಕು. ಸಹೋದರ ಸಹೋದರಿಯರೇ, ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರ ಬದುಕಿನ 4 ವಿಷಯಗಳನ್ನು ಸಂಕ್ಷಿಪ್ತವಾಗಿ ಈ ಹುತುಬದಲ್ಲಿ ನಿಮ್ಮೊಂದಿಗೆ ನೆನಪಿಸ್ತಾ ಇದ್ದೇನೆ. ಇಬ್ರಾಹಿಮಿ ಮಿಲ್ಲತ್ತಿನ 4 ವಿಷಯಗಳು. ಆ ವಿಷಯಗಳನ್ನು ಪ್ರಸಕ್ತ ಕಾಲದಲ್ಲಿ, ಪ್ರಸಕ್ತ ಪರಿಸ್ಥಿತಿಯಲ್ಲಿ ಹೇಗೆ ಪಾಲಿಸಬೇಕು ಮತ್ತು ಹೇಗೆ ಕಾಲಘಟ್ಟದ ಇಬ್ರಾಹಿಮಗಳಾಗಿ ಬದುಕಬೇಕು ಎಂಬುದರ ಬಗ್ಗೆ ನಾವು ಆಲೋಚಿಸಬೇಕಾದ 4 ವಿಷಯಗಳು. ಒಂದನೇದಾಗಿ, ಪರೀಕ್ಷೆಗಳ ಹಾದಿಯಲ್ಲಿ ದೃಢಚಿತ್ತತೆಯ, ಸ್ಥಿರತೆಯ ಹೆಸರಾಗಿದೆ ಇಬ್ರಾಹಿಂ ಎಂಬುದು. ಅಲ್ಲಾಹನ ಮಾರ್ಗದಲ್ಲಿರುವ ಪರೀಕ್ಷೆಯ, ಅಗ್ನಿ ಪರೀಕ್ಷೆಗಳ ಹಾದಿಯಲ್ಲಿ ದೃಢಚಿತ್ತತೆಯ, ಸ್ಥಿರತೆಯ ಹೆಸರಾಗಿದೆ ಅಥವಾ ಪರ್ಯಾಯ ಪದವಾಗಿದೆ ಇಬ್ರಾಹಿಂ ಎಂಬುದು. ಅಲ್ಲಾಹನ ಮಾರ್ಗದ ಬದುಕು ಎಂಬುದಷ್ಟು ಸುಲಭ ಅಲ್ಲ. ಅಲ್ಲಾಹನ ಮಾರ್ಗದ ಬದುಕು ಎಂಬುದು ಸಂಕಷ್ಟಗಳಿಂದ ಕೂಡಿದ ಹಾದಿಯದು, ಅದು ಪರೀಕ್ಷೆಗಳ ಹಾದಿಯದು. ಲುಕ್ಮಾನ್ ಅಲೈಹಿಸ್ಸಲಾತು ವಸ್ಸಲಾಂ ತನ್ನ ಮಗನಿಗೆ ಕೊಡುವ ಉಪದೇಶವನ್ನು ಕುರ್ಆನ್ ಎತ್ತಿ ಹೇಳಿ, ಯಾ ಬುನಯ್ಯ ಅಕಿಮಿಸ್ ಸಲಾತ ವಅಮುರ್ ಬಿಲ್ ಮಾರೂಫಿ ವನ್ಹಾ ಅನಿಲ್ ಮುನ್ಕರ್ ವಸ್ಬಿರ್ ಅಲಾ ಮಾ ಅಸಾಬಕ ಇನ್ನ ದಾಲಿಕ ಮಿನ್ ಅಜ್ಮಿಲ್ ಉಮೂರ್. ಮಗನೇ, ನೀನು ನಮಾಜ್ ಸಂಸ್ಥಾಪಿಸಬೇಕು. ಮಗನೇ, ನೀನು ಒಳಿತನ್ನು ಆದೇಶಿಸಬೇಕು, ಕೆಡುಕನ್ನು ತಡಿಬೇಕು. ವಸ್ಬಿರ್ ಅಲಾ ಮಾ ಅಸಾಬಕ, ಈ ಮಾರ್ಗದಲ್ಲಿ ಬರುವ ಎಲ್ಲಾ ಸಂಕಷ್ಟಗಳ ಸಂದರ್ಭದಲ್ಲೂ ಮಗನೇ ನೀನು ಸ್ಥಿರವಾಗಿರಬೇಕು, ನೀನು ಧೈರ್ಯಶಾಲಿಯಾಗಿರಬೇಕು. ಅಲ್ಲಾಹನ ಮಾರ್ಗದ ಈ ಹಾದಿಯಲ್ಲಿ, ಅಲ್ಲಾಹನ ಮಾರ್ಗದಲ್ಲಿ ನೀವು ಬದುಕುವಾಗ ಧಾರಾಳ ಬೆದರಿಕೆಗಳಿರುತ್ತವೆ, ಧಾರಾಳ ಪರೀಕ್ಷೆಗಳಿರುತ್ತವೆ, ಸವಾಲುಗಳಿರುತ್ತವೆ, ಬಹಿಷ್ಕಾರಗಳಿರುತ್ತವೆ, ಮರ್ದನಗಳಿರುತ್ತವೆ. ಎಲ್ಲ ಸಂದರ್ಭದಲ್ಲೂ ವಸ್ಬಿರ್ ಅಲಾ ಮಾ ಅಸಾಬಕ, ಮಗನೇ, ಈ ಆದರ್ಶದ ಹಾದಿಯಲ್ಲಿ ನೀನು ಧೈರ್ಯವಾಗಿರಬೇಕು, ಸ್ಥಿರವಾಗಿರಬೇಕು ಮಗನೇ. ಇನ್ನ ದಾಲಿಕ ಮಿನ್ ಅಜ್ಮಿಲ್ ಉಮೂರ್, ಅದು ಬಹಳ ಸಾಹಸದ ಕೆಲಸವಾಗಿದೆ ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಇಸ್ಲಾಮಿನ ಮಾರ್ಗ ಹೇಗೆ ಅಂತ ನಿಮಗೆ ಪರಿಚಯ ಮಾಡಿಕೊಟ್ಟ. ಪವಿತ್ರ ಕುರ್ಆನ್ನ 29ನೇ ಅಧ್ಯಾಯ ಸೂರಾ ಅಲ್ ಅನ್ಕಬೂತ್, ಅದರ ಆರಂಭವೇ ಅಲಿಫ್ ಲಾಮ್ ಮೀಮ್ ಅಹಸಿಬನ್ ನಾಸು ಅನ್ ಯುತರಕು ಅನ್ ಯಕೂಲು ಆಮನ್ನಾ ವಹುಂ ಲಾ ಯುಫ್ತನೂನ್. ಅಲ್ಲ ಮನುಷ್ಯರೇ, ನೀವು ವಿಶ್ವಾಸವಿಟ್ಟಿದ್ದೇವಿರಿ ಎಂದು ಹೇಳುವುದ ಕಾರಣಕ್ಕೆ ಮಾತ್ರ, ನಮಗೆ ಈಮಾನ್ ಇದೆ, ನಮಗೆ ವಿಶ್ವಾಸ ಇದೆ, ಇಬ್ರಾಹಿಮರ ಮಿಲ್ಲತ್ತು ನಾವು ಎಂದೆಲ್ಲ ನೀವು ಹೇಳಿದ ಕಾರಣಕ್ಕೆ ಮಾತ್ರ ನಿಮಗೆ ಪರೀಕ್ಷೆಗಳು ಬರುವುದಿಲ್ಲ ಅಂತ ನೀವು ತೀರ್ಮಾನಿಸಿ ಬಿಟ್ಟಿದ್ದೀರಾ. ವಲಕದ್ ಫತನ್ನಲ್ಲದೀನ ಮಿನ್ ಕಬ್ಲಿಹಿಂ ಫಲಯಅಲಮನ್ನಲ್ಲಾಹು ಅಲ್ಲದೀನ ಸದಕು ವಲಯಅಲಮನ್ನಲ್ ಕಾದಿಬೀನ್. ನಿಮ್ಮ ಪೂರ್ವಿಕರನ್ನಲ್ಲಾಹು ಪರೀಕ್ಷಿಸಿದ್ದಾನೆ, ಧಾರಾಳ ಅಗ್ನಿ ಪರೀಕ್ಷೆಗಳನ್ನು ಅವರು ಎದುರಿಸಿದ್ದಾರೆ. ವಲಯಅಲಮನ್ನಲ್ಲಾಹು ಅಲ್ಲದೀನ ಸದಕು ವಲಯಅಲಮನ್ನಲ್ಲಾಹು ವಲಕದ್ ಫಲಯಅಲಮನ್ನಲ್ಲಾಹು ಅಲ್ಲದೀನ ಸದಕು ವಲಯಅಲಮನ್ನಲ್ ಕಾದಿಬೀನ್. ನಿಮ್ಮಲ್ಲಿ ಸಾದಿಕೀನ್ಗಳಿದ್ದಾರೆ, ನಿಮ್ಮಲ್ಲಿ ಕಾದಿಬೀನ್ಗಳಿದ್ದಾರೆ. ನಿಮ್ಮಲ್ಲಿ ಸತ್ಯ ಹೇಳುವವರಿದ್ದಾರೆ, ನಿಮ್ಮಲ್ಲಿ ಮಹಾ ಸುಳ್ಳುಗಾರರು ಇದ್ದಾರೆ. ಯಾರು ಆದರ್ಶದ ಹಾದಿಯಲ್ಲಿ ಸಾದಿಕೀನ್ಗಳಾಗಿದ್ದಾರೆ ಮತ್ತು ಯಾರು ಕಳ್ಳರಾಗಿದ್ದಾರೆ ಎಂಬುದನ್ನು ಅಲ್ಲಾಹನಿಗೆ ತಿಳಿಯಬೇಕಾಗಿದೆ. ಆದ್ದರಿಂದ ನಿಮ್ಮ ಈಮಾನ್ನ ಪರೀಕ್ಷೆ ನಡೆಯುತ್ತದೆ. ಈಮಾನ್ನ ಈ ಹಾದಿಯಲ್ಲಿ ಧಾರಾಳ ಅಗ್ನಿ ಪರೀಕ್ಷೆಗಳಿರುತ್ತವೆ. ಹಾಗೆ ಅಗ್ನಿಯಲ್ಲಿ ನಿಮ್ಮನ್ನು ಕಾಯಿಸಿ ನಿಮ್ಮ ಪ್ಯೂರಿಟಿ, ನಿಮ್ಮ ಒರಿಜಿನಾಲಿಟಿ,
ನಿಮ್ಮ ಆದರ್ಶದ ಪ್ಯೂರಿಟಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಪರೀಕ್ಷಿಸ್ತಾನೆ ಎಂದು ಅಲ್ಲಾಹು ಕುರ್ಆನ್ ನಲ್ಲಿ ನಮಗೆ ಕಲಿಸಿಕೊಟ್ಟರು. ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಈ ಪರೀಕ್ಷೆಗಳನ್ನೆಲ್ಲ ದಾಟಿ ಬಂದವರು. ವೈದಿಬತಲಾ ಇಬ್ರಾಹಿಮ ರಬ್ಬುಹು ಬಿಕಲಿಮಾತಿನ್ ಫಾತಮ್ಮಹುನ್ನ. ಇಬ್ರಾಹಿಮರನ್ನು ಅಲ್ಲಾಹು ಧಾರಾಳ ಪರೀಕ್ಷೆಗೆ ಒಳಪಡಿಸಿದ. ಎಲ್ಲಾ ಪರೀಕ್ಷೆಗಳಲ್ಲೂ ಇಬ್ರಾಹಿಂ ವಿಜಯಿಯಾದರು ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಇಬ್ರಾಹಿಮಿ ಮಿಲ್ಲತ್ತನ್ನು ನಮಗೆ ಕಲಿಸಿಕೊಡುತ್ತಾರೆ. ಸಹೋದರ ಸಹೋದರಿಯರೇ, ಧಾರಾಳ ಬೆದರಿಕೆಗಳಿವೆ ಈ ಹಾದಿಯಲ್ಲಿ. ನಿಮ್ಮನ್ನು ಹೆದರಿಸಲು, ನಿಮ್ಮನ್ನು ಬೆದರಿಸಲು ಮಿಥ್ಯದ ಶಕ್ತಿಗಳು ಖಂಡಿತ ಪ್ರಯತ್ನಿಸ್ತಾರೆ ಅಂತ ಅಲ್ಲಾಹು ಹೇಳು. ಈ ಹೆದರಿಸುವಿಕೆಯ ಮಧ್ಯೆ, ಈ ಬೆದರಿಸುವಿಕೆಯ ಮಧ್ಯೆ ನೀವು ಸೋತು ಹೋಗಬಾರದು, ಹೆದರಬಾರದು. ನೀವು ನಮ್ಮಲ್ಲಿ ಕೂಡ ಹೆದರಿಕೆಯ ಒಂದು ಮಾನಸಿಕತೆ ಬೆಳೆದು ಬರುತ್ತದೆಯೋ ಅಂತ ನಾವು ಸಂಶಯ ಪಡಬೇಕಾಗಿದೆ. ಮುಸ್ಲಿಂ ಸಮುದಾಯದಲ್ಲೂ ಹೆದರಿಕೆಯ ಒಂದು ಮಾನಸಿಕತೆ ಬೆಳೆದು ಬರುತ್ತಿದೆಯೇ? ನಿಮ್ಮನ್ನು ಬೆದರಿಸಲು ಧಾರಾಳ ಶಕ್ತಿಗಳು ಪ್ರಯತ್ನ ಪಡುತ್ತಾರೆ. ಅವರು ಕೆಲವೊಮ್ಮೆ ಬೀದಿಯಲ್ಲಿ ಇರ್ತಾರೆ, ಅವರು ಕೆಲವೊಮ್ಮೆ ಸ್ಟೇಜ್ಗಳಲ್ಲಿ ಇರ್ತಾರೆ, ಅವರು ಜುಡಿಷಿಯರಿಯಲ್ಲಿ ಕುಳಿತುಕೊಂಡಿರುತ್ತಾರೆ, ಎಕ್ಸಿಕ್ಯೂಟಿವ್ಗಳಲ್ಲಿ ಕುಳಿತುಕೊಂಡಿರುತ್ತಾರೆ, ಅಧಿಕಾರದ ಪವರ್ ಸೆಂಟರ್ಗಳಲ್ಲಿ ಅವರು ಕೆಲವೊಮ್ಮೆ ಕುಳಿತುಕೊಂಡಿರುತ್ತಾರೆ. ಅವರು ನಿಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಆದರ್ಶ ನಿಷ್ಠೆಯನ್ನು ದುರ್ಬಲಗೊಳಿಸಲು, ನಿಮ್ಮನ್ನು ಭಯಪಡಿಸಲು, ನಿಮ್ಮನ್ನು ಹೆದರಿಸಲು ಅವರು ಪ್ರಯತ್ನ ಪಡುತ್ತಿದ್ದಾರೆ. ಆದರೆ ಅಲ್ಲಾಹನ ಕುರ್ಆನ್ ಹೇಳಿದ್ದು, ನೀವು ಸೋತು ಹೋಗಬಾರದು, ಹೆದರಬಾರದು. ನೀವು ಇಬ್ರಾಹಿಂ ತನ್ನ ಜನತೆಯೊಂದಿಗೆ ಕೇಳಿದ ಪ್ರಶ್ನೆ, ನೀವು ನನ್ನನ್ನು ಹೆದರಿಸ್ತೀರಾ ಅಂತ ಕೇಳಿದ್ರು ಇಬ್ರಾಹಿಂ. ಅಲ್ಲ, ನೀವು ನನ್ನನ್ನು ಹೆದರಿಸುವುದ? ಅಯ್ಯುಲ್ ಫರೀಕೈನಿ ಅಹqqu ಬಿಲ್ ಅಮ್ನ್. ನೀವು ಶಿರ್ಕಿನ ವರ್ಗದಲ್ಲಿರುವವರು, ನಾನು ಈಮಾನ್ನ ಮಾರ್ಗದಲ್ಲಿರುವವರು. ಅಲ್ಲ ಸಹೋದರರೇ, ನಿರ್ಭಯತ್ವಕ್ಕೆ, ಭಯ ಇಲ್ಲದ ಒಂದು ಬದುಕಿಗೆ ಅರ್ಹವಾದದ್ದು ನಿಮ್ಮ ಶಿರ್ಕೋ ಅಲ್ಲ ನನ್ನ ತೌಹೀದೋ ಅಂತ ಕೇಳ್ತಾರೆ ಇಬ್ರಾಹಿಂ. ಯಾವುದು ನಿರ್ಭಯತ್ವದ ಬದುಕಿಗೆ ಹೆಚ್ಚು ಪೂರಕವಾದದ್ದು? ಭಯ ಇಲ್ಲದ ಬದುಕಿಗೆ ಅರ್ಹತೆ ಇರುವುದು ನಿಮ್ಮ ಶಿರ್ಕೋ ಅಲ್ಲ ನನ್ನ ತೌಹೀದೋ? ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಆ ಜನತೆಯೊಂದಿಗೆ ಕೇಳಿದರು, ನನ್ನನ್ನು ನೀನು ಭಯಪಡಿಸ್ತೀನಿ, ನಿಮಗದು ಸಾಧ್ಯವೇ ನನ್ನನ್ನು ಹೆದರಿಸಲು? ಕೈಫ ಅಖಾಫು. ಅಲ್ಲ ಸಹೋದರರೇ, ನಾನು ಯಾಕೆ ಭಯಪಡಬೇಕು? ನಾನು ಹೇಗೆ ಭಯಪಡಬೇಕು? ಇಬ್ರಾಹಿಮರನ್ನು ಭಯಪಡಿಸಲು ಆ ಜನರು ಪ್ರಯತ್ನ ಪಟ್ಟರು. ಇಬ್ರಾಹಿಂ ಸೋತು ಹೋಗಲಿಲ್ಲ, ಇಬ್ರಾಹಿಂ ಅಲುಗಾಡಲಿಲ್ಲ, ಇಬ್ರಾಹಿಂ ಭಯಪಡಲಿಲ್ಲ. ಫರೋವನ ದರ್ಬಾರ್ನಲ್ಲಿ ಲವ್ ಕತ್ತಿಯನ್ನ ಐದಿಯಕ್ಕುಂ ವ ಅರ್ಜುಲಕ್ಕುಂ ಮಿನ್ ಖಿಲಾಫಿನ್ ವಲೌ ಸಲ್ಲಿಬನ್ನಕ್ಕುಂ ಫೀ ಜುದೂಇನ್ ನಖ್ಲ್. ಫರೋವ ತನ್ನ ದರ್ಬಾರ್ನಲ್ಲಿ ಸತ್ಯವಿಶ್ವಾಸಿಗಳೊಂದಿಗೆ ಹೇಳಿದ, ನಿಮ್ಮ ಕೈಕಾಲುಗಳನ್ನು ವಿರುದ್ಧ ದಿಕ್ಕಿನಲ್ಲಿ ನಾನು ಕತ್ತರಿಸಿ ಬಿಡುತ್ತೇನೆ, ನಿಮ್ಮನ್ನು ನೇಣುಗಂಬಕ್ಕೆ ಏರಿಸ್ತೇನೆ. ಸತ್ಯವಿಶ್ವಾಸಿಗಳು ಏನು ಹೇಳಿದ್ರು? ನಾವೆಲ್ಲ ಹೆದರಿ ನಡುಗಿ ಹೋಗ್ಬೋದು. ಫರೋವನ ದರ್ಬಾರ್ನಲ್ಲಿ ದುರ್ಬಲ ಸತ್ಯವಿಶ್ವಾಸಿಗಳು, ಬೆರಳೆಣಿಕೆಯಷ್ಟು ಮಂದಿ ಸತ್ಯವಿಶ್ವಾಸಿಗಳು ಫರೋವನ ದರ್ಬಾರ್ನಲ್ಲಿ ಹೇಳಿದರು, ಲನ್ ನುಸಿರಕ ಅಲಾ ಮಾ ಜಾಅನಾ ಮಿನಲ್ ಬಯ್ಯಿನಾತಿ ವಲ್ಲದಿ ಫತರನಾ ಫಖ್ದಿ ಮಾ ಅಂತ ಕಾಲಿನ್ ಇನ್ನಮಾ ತಖ್ದಿ ಹಾದಿಹಿಲ್ ಹಯಾತದ್ ದುನ್ಯಾ. ಫರೋವನ ಮುಖವನ್ನು ನೋಡಿ ಮಾಡಿದ ಸಿಂಹ ಗರ್ಜನೆ ಅದು. ಅವರು ಹೇಳಿದ್ರು, ನಿನ್ನ ಶಿಕ್ಷೆಯನ್ನು ನಾವು ಭಯಪಡುವುದಿಲ್ಲ, ನಿನಗೇನು ಮಾಡಲು ಸಾಧ್ಯವೋ ಅದು ಮಾಡುವಂತೆ ಹೇಳ್ತಾರೆ. ಆದರ್ಶದ ಹಾದಿಯಲ್ಲಿ, ಇಸ್ಲಾಮಿನ ಮಾರ್ಗದಲ್ಲಿರುವ ನಮ್ಮನ್ನು ನೀನು ಶಿಕ್ಷೆಗೆ ಒಳಪಡಿಸುವುದಾದರೆ ನಿಮ್ಮ ಶಿಕ್ಷೆಯ ಬಗ್ಗೆ ನಮಗೆ ಯಾವ ಭಯವೂ ಇಲ್ಲ, ನಿನಗೇನು ಮಾಡಲು ಸಾಧ್ಯವೋ ಅದು ಮಾಡಿಬಿಡು. ಮೂಸಾ ಅಲೈಹಿ ಸಲಾತು ವಸ್ಸಲಾಮರ ಸತ್ಯವಿಶ್ವಾಸಿಗಳ ಒಂದು ಸಣ್ಣ ಟೀಮ್ ಫರೋವನ ಮುಖ ನೋಡಿ ಮಾಡಿದ ಸಿಂಹಗರ್ಜನೆ ಅದು. ಸಹೋದರರೇ, ಮರಣವನ್ನು ಭಯಪಡಬಾರದು. ನಿಮ್ಮನ್ನು ಕೊಲ್ತೇವೆ ಅಂತ ಬೀದಿ ಬೀದಿಗಳಲ್ಲಿ ಬೊಬ್ಬೆ ಹೊಡೆಯುವವರಿದ್ದ, ನಿಮ್ಮನ್ನು ಕೊಲ್ತೇವೆ ಅಂತ ನಿಮ್ಮ ಸಹೋದರರನ್ನು ಬೀದಿ ಬೀದಿಗಳಲ್ಲಿ ಕೊಂದು ಸಾಯಿಸಿ ನಿಮ್ಮನ್ನು ಬೆದರಿಸಲು ಪ್ರಯತ್ನ ಪಡ್ತಾ ಇದ್ದಾರೆ. ಸತ್ಯವಿಶ್ವಾಸಿಗಳು ಎಂದು ಮರಣವನ್ನು ಭಯಪಡುವವರಲ್ಲ. ಸಯ್ಯದ್ ಶಹೀದ್ ಹಸನ್ ಅಲ್ ಬನ್ನಾ, ಅಲ್ಲಾಹು ಗಾಯತುನಾ ವರ್ ರಸೂಲು ಕುದುವತುನಾ ವಲ್ ಜಿಹಾದು ಸಬೀಲುನಾ ವಲ್ ಮೌತು ಫೀ ಸಬೀಲಿಲ್ಲಾಹಿ ಅಹ್ಲಾ ಅಮಾನೀನಾ. ಅಲ್ಲ ಸಹೋದರರೇ, ಮರಣ ಎಂಬುದು ದುರಂತ ಅಂತ ನಾವು ತಿಳಿಯುವುದಿಲ್ಲ. ಶಹೀದ್ ಹಸನ್ ಅಲ್ ಬನ್ನಾ ಹೇಳು, ಮರಣ ಒಂದು ದುರಂತ ಅಂತ ನಾವು ತಿಳಿಯುವುದಿಲ್ಲ, ಮರಣ ಒಂದು ನಷ್ಟ ಅಂತ ನಾವು ತಿಳಿಯುವುದಿಲ್ಲ. ಮರಣದ
ಬಗ್ಗೆ ನಮಗೆ ಭಯ ಇಲ್ಲ. ವಲ್ ಮೌತು ಫೀ ಸಬೀಲಿಲ್ಲಾಹಿ ಅಹ್ಲಾ ಅಮಾನಿನಾ. ಅಲ್ಲಾಹನ ಮಾರ್ಗದಲ್ಲಿ ನಮಗೆ ಮರಣ ಬರಬೇಕೆಂಬುದು ನಾವು ಕಟ್ಟಿಕೊಂಡಿರುವ, ನಾವು ಪೋಷಿಸುತ್ತಿರುವ, ನಾವು ಬೆಳೆಸುತ್ತಿರುವ ಕನಸಾಗಿದೆ. ವಲ್ ಮೌತು ಫೀ ಸಬೀಲಿಲ್ಲಾಹಿ ಅಹ್ಲಾ ಅಮಾನಿನಾ. ಅಲ್ಲಾಹನ ಮಾರ್ಗದಲ್ಲಿ ಮರಣ ಬರಬೇಕೆಂಬುದು ನಾವು ಕಟ್ಟಿಕೊಂಡಿರುವ ಕನಸು, ನಾವು ಬಹಳ ಪವಿತ್ರವಾಗಿ ಪೋಷಿಸಿಕೊಳ್ಳುತ್ತಿರುವ ಕನಸಾಗಿದೆ. ಅಲ್ಲಾಹುವೇ, ನಿನ್ನ ಮಾರ್ಗದಲ್ಲಿ ನನಗೆ ಮರಣ ಬರಬೇಕು ಎಂಬುದು. ಆದ್ದರಿಂದ ಮರಣದ ಭಯ ಇಲ್ಲ. ಶಹೀದ್ ಹಸನುಲ್ ಬನ್ನ, ಶಹೀದ್ ಕುತುಬ್ ನೇಣುಗಂಬಕ್ಕೇರಿಸುವ ಸಂದರ್ಭದಲ್ಲಿ ಮುಗುಳ್ನಗೆ ಬೀರುತ್ತಾ ನೇಣುಗಂಬವನ್ನು ಏರುತ್ತಾರೆ. ಸೈಯದ್ ಕುತುಬ್ ಬದುಕಿನಲ್ಲಿ ಬಹಳ ಕಡಿಮೆ ನಗುತ್ತಿದ್ದ ಮನುಷ್ಯ, ಬಹಳ ಗಂಭೀರ ಸ್ವಭಾವದವರು ಸೈಯದ್ ಕುತುಬ್. ಆ ಕುತುಬ್, ಸೈಯದ್ ಕುತುಬ್ ಅತಿ ಹೆಚ್ಚು ಮುಗುಳು ನಗೆ ಬೀರಿದ್ದು ತನ್ನನ್ನು ನೇಣುಗಂಬಕ್ಕೇರಿಸುವ ಆ ದಿನದಂದು. ನೇಣುಗಂಬಕ್ಕೇರುವಾಗ ಮುಗುಳು ನಗೆ ಬೀರಿ ನೇಣುಗಂಬವನ್ನು ಸಮೀಪಿಸುವ ಫೋಟೋಗಳನ್ನು ಜಗತ್ತಿನ ಮೀಡಿಯಾಗಳು ರಿಲೀಸ್ ಮಾಡಿತ್ತು. ಸಹೋದರ ಸಹೋದರಿಯರೇ, ಮರಣವನ್ನು ಭಯಪಡದೇ ಇರುವುದು ವಿಶ್ವಾಸದ ಸಂಸ್ಕಾರವಾಗಿದೆ. ಈಮಾನ್ನ ಮನಶಾಸ್ತ್ರ, ಅದು ಈಮಾನ್ನ ಬೇಡಿಕೆ. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ನಮಗೆ ಕಲಿಸಿಕೊಡುವ ಅತ್ಯಂತ ದೊಡ್ಡ ಪಾಠ, ಪರೀಕ್ಷೆಯ ಹಾದಿಯಲ್ಲಿ, ಆದರ್ಶದ ಹಾದಿಯಲ್ಲಿರುವ ಪರೀಕ್ಷೆಯ ಮಾರ್ಗದಲ್ಲಿ ದೃಢ ಚಿತ್ತತೆಯ, ಸ್ಥಿರತೆಯ ಹೆಸರಾಗಿದೆ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ. ಎರಡನೆಯದಾಗಿ ರಚನಾತ್ಮಕ ಸಂವಾದದ ಮಾದರಿಯಾಗಿದ್ದರು ಇಬ್ರಾಹಿಂ. ನೀವು ಅಲ್ಲಾಹನ ಮಾರ್ಗದಲ್ಲಿ ಇರುವುದಾದರೆ, ಅಲ್ಲಾಹನ ಮಾರ್ಗದಲ್ಲಿ ನೀವು ಬದುಕುವುದಾದರೆ, ಆ ಮಾರ್ಗಕ್ಕೆ ಜನರನ್ನು ಆಹ್ವಾನಿಸುವ ಕೆಲಸ ನೀವು ಮಾಡಲೇಬೇಕು. ಆದರ್ಶ ಎಂಬುದು ಬಚ್ಚಿ ಇಡ್ಲಿಕ್ಕೆ ಇರುವ ಒಂದು ವಸ್ತು ಅಲ್ಲ. ಆದರ್ಶ ಎಂಬುದು ಬಚ್ಚಿಡ್ಲಿಕ್ಕೆ ಇರುವಂತಹ ಒಂದು ವಸ್ತುವಲ್ಲ. ಸತ್ಯ ಎಂಬುದು ಮುಚ್ಚಿಡ್ಬೇಕಾದಂತಹ ವಸ್ತುವಲ್ಲ. ಉದು ಇಲಾ ಸಬೀಲಿ ರಬ್ಬಿಕ ಬಿಲ್ ಹಿಕ್ಮತಿ ವಲ್ ಮೌಇಲತಿಲ್ ಹಸನ ವಜಾದಿಲ್ಹುಂ ಬಿಲ್ಲತಿ ಹಿಯ ಅಹ್ಸನ್. ನಿಮ್ಮ ಕೈಯಲ್ಲಿ ಸತ್ಯ ಇದೆ, ನಿಮ್ಮ ಕೈಯಲ್ಲಿ ಬೆಳಕಿದೆ. ಆ ಬೆಳಕನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕು ಅತ್ಯುತ್ತಮ ಸಂವಾದಗಳ ಮೂಲಕ. ಇಬ್ರಾಹಿಮರ ಧಾರಾಳ ಸಂವಾದಗಳನ್ನು ಕುರ್ಆನ್ ಎತ್ತಿ ಹೇಳುತ್ತದೆ. ಸೂರ್ಯನನ್ನು ದೇವರು ಅಂತ ಹೇಳಿದ್ರು, ಚಂದ್ರನನ್ನು ದೇವರು ಅಂತ ಹೇಳಿದ್ರು. ಇಲ್ಲ, ಇವುಗಳು ದೇವರಾಗಲಿಕ್ಕೆ ಸಾಧ್ಯ. ಹೀಗೆ ಧಾರಾಳ ಇಬ್ರಾಹಿಂ ನಡೆಸಿದ ಸಂವಾದಗಳ ಹಲವಾರು ಉದಾಹರಣೆಗಳು ಕುರ್ಆನ್ ನಲ್ಲಿದೆ. ಇಬ್ರಾಹಿಮರ ಸಂವಾದ ಆರೋಗ್ಯಪೂರ್ಣ ಸಂವಾದವಾಗಿತ್ತು. ಇಬ್ರಾಹಿಮರ ಸಂವಾದ ರಚನಾತ್ಮಕವಾದ ಸಂವಾದವಾಗಿತ್ತು. ವಜಾದಿಲ್ಹುಂ ಬಿಲ್ಲತಿ ಹಿಯ ಅಹ್ಸನ್. ಸಹೋದರ ಸಹೋದರಿಯರೇ, ನೀವು ಕಲಿಬೇಕಾದ ಪಾಠ ಅದು. ಇಸ್ಲಾಮಿನ ವಿರುದ್ಧ ವ್ಯಾಪಕ ಅಪಪ್ರಚಾರ ನಡೆಯುತ್ತಾ ಇದೆ. ಇಸ್ಲಾಮಿನ ವಿರುದ್ಧ ಒಂದು ರೀತಿಯ ಯುದ್ಧ ನಡೆಯುತ್ತಾ ಇದೆ. ಈ ಸಂದರ್ಭದಲ್ಲಿ ಇಸ್ಲಾಮಿನ ಮೌಲ್ಯಗಳ ಬಗ್ಗೆ ವಜಾದಿಲ್ಹುಂ ಬಿಲ್ಲತಿ ಹಿಯ ಅಹ್ಸನ್ ಅತ್ಯುತ್ತಮವಾದ ಸಂವಾದ ನಡೆಸಬೇಕು. ಸೋಷಿಯಲ್ ಮೀಡಿಯಾದ ಭಾಷೆಯಲ್ಲಿ ಖಂಡಿತ ಅಲ್ಲ. ಸೋಷಿಯಲ್ ಮೀಡಿಯಾದ ಭಾಷೆ ಬಹಳ ಕೆಟ್ಟು ಹೋದ ಭಾಷೆ ಅದು. ಸೋಷಿಯಲ್ ಮೀಡಿಯಾದ ಭಾಷೆ ಉದ್ರೇಕಿಸುವ ಭಾಷೆ ಅದು. ಸೋಷಿಯಲ್ ಮೀಡಿಯಾದ ಲ್ಯಾಂಗ್ವೇಜ್ ವಿಭಜಿಸುವ ಲ್ಯಾಂಗ್ವೇಜ್ ಅದು. ಸೋಷಿಯಲ್ ಮೀಡಿಯಾದ ಲ್ಯಾಂಗ್ವೇಜ್ ಕೋಮುವಾದದ, ಕೋಮು ಧ್ರುವೀಕರಣದ ಲ್ಯಾಂಗ್ವೇಜ್ ಅದು. ಸೋಷಿಯಲ್ ಮೀಡಿಯಾದ ಭಾಷೆಯಲ್ಲಿ ಅಲ್ಲ ಸಹೋದರರೇ ಇಸ್ಲಾಮಿನ ಬಗ್ಗೆ ನೀವು ಚರ್ಚೆ ಮಾಡಬೇಕಾದದ್ದು. ವಜಾದಿಲ್ಹುಂ ಬಿಲ್ಲತಿ ಹಿಯ ಅಹ್ಸನ್. ಅತ್ಯುತ್ತಮವಾದ ಸಂವಾದಗಳ ಮೂಲಕ ಜನರೊಂದಿಗೆ ಚರ್ಚೆ ಮಾಡಬೇಕು ಎಂದಲ್ಲಾಹು ಆದೇಶ ಕೊಟ್ಟಿದ್ದರೆ ಆ ಸಂವಾದದ ರೋಲ್ ಮಾಡೆಲ್ ಆಗಿದ್ದಾರೆ ಸಹೋದರ ಸಹೋದರಿಯರೇ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ. ಇಬ್ರಾಹಿಮರಿಂದ ನಾವು ಕಲಿಬೇಕಾದ ಬಹಳ ದೊಡ್ಡ ಪಾಠ ಸಂವಾದದ ಶೈಲಿ. ಅದಕ್ಕೆ ಯಾವುದೆಲ್ಲ ಆಧುನಿಕ ಮಾಧ್ಯಮಗಳಿವೆಯೋ, ಕಲೆ, ಸಾಹಿತ್ಯ ಯಾವುದೆಲ್ಲ ಇದೆಯೋ ಎಲ್ಲವನ್ನು ಈ ಒಳ್ಳೆಯ ಸಂವಾದಕ್ಕಾಗಿ ಈ ಉಮ್ಮತ್ತು ಬಳಸಿಕೊಳ್ಳಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು. ಮೂರನೆಯದಾಗಿ ನಿರಂತರ ಕೆಲಸ ಮಾಡುವ ಪರಿಶ್ರಮದ ಹೆಸರಾಗಿದೆ ಇಬ್ರಾಹಿಂ. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ 175 ವರ್ಷ ಬದುಕಿದ್ದಾರೆ ಈ ಭೂಮಿಯಲ್ಲಿ. 175 ವರ್ಷಗಳ ಮನೋಹರವಾದ ಬದುಕದು. 175 ವರ್ಷಗಳ ಬದುಕಿನಲ್ಲಿ ಇಬ್ರಾಹಿಂ ಎಂದೂ ರೆಸ್ಟ್ ಮಾಡಿದವರಲ್ಲ. ಇರಾಕಿನ ಊರು ಎಂಬ ಪಟ್ಟಣದಲ್ಲಿ ಹುಟ್ಟಿ ಫೆಲಸ್ತೀನಿಗೆ, ಜೋರ್ಡಾನಿಗೆ, ಈಜಿಪ್ಟಿಗೆ, ಸೌದಿ ಅರೇಬಿಯಾ
ರಸ್ತೆಗಳಿಲ್ಲದ, ಬಸ್ಗಳಿಲ್ಲದ ಒಂದು ಕಾಲದಲ್ಲಿ ಇಬ್ರಾಹಿಂ ದೇಶಗಳನ್ನು ಸುತ್ತಾಡುತ್ತಾರೆ. ಇರಾಕಿನಿಂದ ಫಲಸ್ತೀನಿಗೆ, ಜೋರ್ಡಾನಿಗೆ, ಈಜಿಪ್ಟಿಗೆ, ಸೌದಿ ಅರೇಬಿಯಾಕ್ಕೆ ಎಷ್ಟೆಷ್ಟು ದೇಶಗಳನ್ನು ದಾಟಿದರು ಇಬ್ರಾಹಿಂ. ಯಾಕೆ? ತನ್ನ ಕೈಯಲ್ಲಿರುವ ಸತ್ಯದ ಸಂದೇಶವನ್ನು ಜನರಿಗೆ ತಿಳಿಸುವುದಕ್ಕಾಗಿ. ಇಬ್ರಾಹಿಂ ಎಂದು ಕೂಡ ವಿಶ್ರಮ ರೆಸ್ಟ್ ಮಾಡಿದವರಲ್ಲ, ವಿರಾಮ ಇರಲಿಲ್ಲ ಇಬ್ರಾಹಿಮರಿಗೆ. ನಾವು ಬಹಳ ಅರ್ಜೆಂಟಿನಲ್ಲೇ ಇರುವವರು. ಯಾವಾಗ? ಈಗಲೂ ನಾವೆಲ್ಲ ಬಹಳ ಅರ್ಜೆಂಟಿನಲ್ಲೇ ಇರುವವರು. ಇಲ್ಲಿ ಕೂತುಕೊಂಡು, ಈ ಮಸೀದಿಯಲ್ಲಿ ಕೂತುಕೊಂಡು ಈಗಲೂ ನಾವೆಲ್ಲ ಬಹಳ ಅರ್ಜೆಂಟಿನಲ್ಲೇ ಇರುವವರು. ಇನ್ನಲ್ ಇನ್ಸಾನ ಖುಲಿಕ ಹಲೂಆ ಇದಾ ಮಸ್ಸಹು ಶರ್ರು ಜಜೂಆ ವ ಇದಾ ಮಸ್ಸಹುಲ್ ಖೈರು ಮನೂಆ. ಮನುಷ್ಯ ಚಂಚಲನಾಗಿ ಸೃಷ್ಟಿಸಲ್ಪಟ್ಟಿದ್ದಾನೆ ಅಂತ ಅಲ್ಲಾಹ್ ಹೇಳು. ಯಾವಾಗಲೂ ಅರ್ಜೆಂಟ್ನಲ್ಲಿ ಇರು. ಬೆಳಿಗ್ಗೆ ಸಸಿ ನೆಟ್ಟು ಸಂಜೆದಕ್ಕೆ ಬೇರು ಬಂದಿದೆಯೋ ಅಂತ ನೋಡ್ಲಿಕ್ಕೆ ಅದೆಲ್ಲ ನೋಡಿದ್ರು ನಡೆಯೋದು ಕೆಲಸ. ಸಹನೆ ಇರಬೇಕು ನಿಮ್ಮ ಆದರ್ಶದ ಮಾರ್ಗದಲ್ಲಿ. ನೂಹ್ ಅಲೈಹಿಸ್ಸಲಾತು ವಸ್ಸಲಾಮರ ಕಥೆ ಹೇಳುವಾಗ 950 ವರ್ಷಗಳವರೆಗೆ ನೂಹ್ ಅಲೈಹಿಸ್ಸಲಾತು ವಸ್ಸಲಾಂ ಈ ಜಗತ್ತಿನಲ್ಲಿ ಕೆಲಸ ಮಾಡಿದ್ರು ಸಹನೆಯೊಂದಿಗೆ. ಸಹನೆಯೊಂದಿಗೆ ನಿರಂತರವಾಗಿ ನೀವು ಕೆಲಸ ಮಾಡಬೇಕು. ಫೈದಾ ಫರದತ ಫನ್ಸಬ್, ಒಂದು ಮುಗ್ದರ ಮತ್ತೊಂದು, ಅದು ಮುಗ್ದರ ಇನ್ನೊಂದು, ಅದು ಮುಗ್ದರ ಬೇರೊಂದು. ವಿಶ್ರಮ ಇಲ್ಲ. ಅಲ್ಲಾಮ ಇಕ್ಬಾಲ್ ಹೇಳಿದರು, ವಿಶ್ವಾಸಿಗಳ ಬದುಕು ಚೈತನ್ಯವಾಗಿದೆ, ಕರ್ಮವಾಗಿದೆ. ವಿಶ್ವಾಸಿಗಳಿಗೆ ಬದುಕಿನಲ್ಲಿ ವಿರಾಮ ಎಂಬುದೊಂದಿಲ್ಲ. ಒಂದು ನಿಮಗೆ ವಿರಾಮ ಇರುವುದಾದರೆ, ನಿಮಗೆ ರೆಸ್ಟ್ ಇರುವುದಾದರೆ ಅದು ನಿಮ್ಮ ಮರಣವಾಗಿದೆ. ಸರ್ ಸೈಯದ್ ಮೊಹಮ್ಮದ್ ಇಕ್ಬಾಲ್ ಹೇಳುವ ಮಾತದು. ನೀವು ಯಾವಾಗಲೂ ಜೀವಂತ ಇರಬೇಕು, ಕರ್ಮ ನಿರತರಾಗಿರಬೇಕು. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರಿಂದ ನೀವು ಕಲಿಯಬೇಕಾದ ಪಾಠ, ಅಲ್ಲಾಹನ ಮಾರ್ಗದಲ್ಲಿ ಏನಾದರೂ ಮಾಡಬೇಕು ಎಂಬ ಪಾಠಗಳಿವೆ. ಅಲ್ಲಾಹನ ಮಾರ್ಗದಲ್ಲಿ ಏನಾದರೂ ಮಾಡಬೇಕು. ಒಳಿತನ್ನು ಸ್ಥಾಪಿಸುವ, ಕೆಡುಕನ್ನು ಅಳಿಸುವ, ಅಲ್ಲಾಹನ ಧರ್ಮದ ಸಂದೇಶವನ್ನು ಜನರಿಗೆ ತಿಳಿಸುವುದಕ್ಕಾಗಿ ಏನಾದರೂ ನೀವು ಮಾಡಬೇಕು. ಹೀಗೆ ನಿರಂತರತೆಯ ಪರಿಶ್ರಮದ ಪರ್ಯಾಯ ಪದವಾಗಿದೆ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ. ನಾಲ್ಕನೆಯದಾಗಿ ಪ್ರಾರ್ಥನೆಯ ಸ್ವೀಕಾರಾರ್ಹತೆಯ ಹೆಸರಾಗಿದೆ ಇಬ್ರಾಹಿಂ. ಇಬ್ರಾಹಿಮರ ಎಲ್ಲಾ ಪ್ರಾರ್ಥನೆಗಳನ್ನು ಅಲ್ಲಾಹು ಸ್ವೀಕರಿಸಿದ. ಇಬ್ರಾಹಿಂ ತನ್ನ ತಂದೆಗಾಗಿ ಪ್ರಾರ್ಥಿಸಿದರು. ಇಬ್ರಾಹಿಂ ನಿರ್ಭಯತೆಯ ನಾಡಿಗಾಗಿ ಪ್ರಾರ್ಥಿಸ್ತಾರೆ. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ತನ್ನ ಜನತೆಗಾಗಿ ಪ್ರಾರ್ಥಿಸಿದರು. ತನಗೆ ಮನುಷ್ಯರ ನಾಯಕತ್ವ ಎಂಬ ಸ್ಥಾನ ಕೊಟ್ಟಾಗ ನನ್ನ ಸಂತತಿಗೂ ನೀನು ಕೊಡಬೇಕು ಎಂದು ಇಬ್ರಾಹಿಂ ಪ್ರಾರ್ಥಿಸ್ತಾರೆ. ಅಲ್ಲಾಹು ಇಬ್ರಾಹಿಮರ ಎಲ್ಲಾ ಪ್ರಾರ್ಥನೆಗಳನ್ನು ಸ್ವೀಕರಿಸಿದ. ಯಾಕೆ? ಇಬ್ರಾಹಿಮರಿಗೆ ಅಲ್ಲಾಹನೊಂದಿಗಿದ್ದ ಸಾಮೀಪ್ಯ ಅದು ಇಲ್ಲ. ಇಬ್ರಾಹಿಮರಿಗೆ ಅಲ್ಲಾಹನೊಂದಿಗೆ ಅಷ್ಟು ನಿಕಟ ಸಂಬಂಧ ಇತ್ತು. ಒಂದು, ನನ್ನ ಮತ್ತು ನಿಮ್ಮ ಪ್ರಾರ್ಥನೆಗಳು ತಿರಸ್ಕರಿಸಲ್ಪಡುವುದಾದರೆ ನನ್ನ ಮತ್ತು ನಿಮ್ಮ ಬದುಕಿನಲ್ಲಿ ಕುಂದುಕೊರತೆಗಳಿವೆ ಎಂಬುದನ್ನು ಅರ್ಥ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ಬೇಕು. ಅಲ್ಲಾಹು ನಮ್ಮ ಪ್ರಾರ್ಥನೆಗಳು ತಿರಸ್ಕರಿಸ್ತಾ ಇದ್ದಾನೆ. ಅಲ್ಲಾಹು ನಮ್ಮನ್ನು ಕಡೆಗಣಿಸ್ತಾ ಇದ್ದಾನೆ. ನಿಮ್ಮ ಪ್ರಾರ್ಥನೆಗಳು ತಿರಸ್ಕರಿಸಲ್ಪಡುವುದಾದರೆ, ಅಲ್ಲಾಹು ನಿಮ್ಮನ್ನು ಕಡೆಗಣಿಸುವುದಾದರೆ ನಿಮ್ಮ ಬದುಕಿನಲ್ಲಿ ಕುಂದು ಕೊರತೆಗಳಿವೆ ಅಂತ ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಆಗ್ಬೇಕು. ಸೈದ್ ಇಬ್ನ್ ಅಬಿ ವಕ್ಕಾಸ್ ರಲಿಯಲ್ಲಾಹು ಅನ್ಹು ಅಲ್ಲಾಹನ ಪ್ರವಾದಿಯೊಂದಿಗೆ ಪ್ರಶ್ನಿಸಿದರು, ಯಾ ರಸೂಲಲ್ಲಾಹ್, ನಾನು ಮಾಡಿದ ಎಲ್ಲಾ ಪ್ರಾರ್ಥನೆ ಅಲ್ಲಾಹು ಕಬೂಲ್ ಮಾಡಬೇಕಾದರೆ ಏನು ಮಾಡಬೇಕು ಅಂತ ಕೇಳು. ಅಲ್ಲಾಹನ ಪ್ರವಾದಿ ಹೇಳಿದರು, ನೀನು ಹಲಾಲ್ ಮಾತ್ರ ತಿನ್ಬೇಕು, ಹಲಾಲ್ ಮಾತ್ರ ತಿನ್ಬೇಕು. ನಿನ್ನ ಸಂಪಾದನೆಯಲ್ಲಿ ಒಂದು ನಯಾ ಪೈಸಾ ಹರಾಮಿನ ಸಂಪಾದನೆ ಇರಬಾರದು. ಹಲಾಲಾದ ಸಂಪಾದನೆ ಮಾತ್ರ ಇರುವುದಾದರೆ ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸ್ತಾನೆ. ಸಹೋದರ ಸಹೋದರರೇ, ಎದೆಯ ಮೇಲೆ ಬರೆದಿಡಬೇಕು ನಾವು ಈ ದಿವಸದಲ್ಲಿ. ನಾನು ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ ಅಲ್ಲಾಹನ ಅಬುದಿಯತ್ತನ್ನು ಆಸ್ವಾದಿಸಲು, ಅನುಭವಿಸಲು ನಮಗೆ ಸಾಧ್ಯ ಆಗಬೇಕು. ನಾನು ಅಲ್ಲಾಹನ ದಾಸ ಅಂತ ಹೆಮ್ಮೆ ಇರಬೇಕು ನನಗೆ. ಅಲ್ಲಾಹನ ದಾಸ ನಾನು, ರಬ್ಬುಲ್ ಆಲಮೀನ್ನ ದಾಸ ನಾನು. ನಾನು ನಮ್ರೂದಿನ ದಾಸ ಅಲ್ಲ, ನಾನು ಆಜರ್ನ ದಾಸ ಅಲ್ಲ, ನಾನು ನನ್ನ ಕುಟುಂಬದ ದಾಸ ಅಲ್ಲ, ನಾನು ನನ್ನ ಸಂಘಟನೆಯ ದಾಸನೂ ಅಲ್ಲ. ರಬ್ಬುಲ್ ಆಲಮೀನ್ನ ದಾಸ ನಾನು. ರಬ್ಬುಲ್ ಆಲಮೀನ್ನ ದಾಸ ಎಂಬುದರ ಬಗ್ಗೆ ಸಹೋದರ ಸಹೋದರಿಯರೇ ನಮಗೆ ಹೆಮ್ಮೆ ಇರಬೇಕು. ನೀವು ಅಲ್ಲಾಹನ ಅಬುದಿಯತ್ತನ್ನು ಬಿಟ್ಟು ಬೇರೆಯವರ ಅಬುದಿಯತ್ತನ್ನು ಸ್ವೀಕರಿಸುವುದಾದರೆ ಅಲ್ಲಾಹು ಅದನ್ನು ಸಹಿಸುವುದಿಲ್ಲ ಅಂತ ಅಲ್ಲಾಹನ ಪ್ರವಾದಿ ಹೇಳಿದರು.
ನಿಮ್ಮ ಕುಟುಂಬದ ಅಬದಿಯತ್ತು, ಸಾಮ್ರಾಜ್ಯಶಾಹಿತ್ವದ ಅಬದಿಯತ್ತು, ನಿಮ್ಮ ದೇಹೇಚ್ಛೆಯ ಅಬದಿಯತ್ತು, ಅದನ್ನು ನೀವು ಅನುಸರಿಸುವುದಾದರೆ ಅಲ್ಲಾಹು ಸಹಿಸುವುದಿಲ್ಲ, ಅವ ಸಹಿಸುವುದಿಲ್ಲ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಸಹೋದರ ಸಹೋದರಿಯರೇ, ಅಲ್ಲಾಹನ ಅಬದಿಯತ್ತನ್ನು ಆಸ್ವಾದಿಸಲು ಅನುಭವಿಸಲು ನಮಗೆ ಸಾಧ್ಯ ಆಗಬೇಕು. ಕೊನೆಯದಾಗಿ ಮರ್ದಿತರನ್ನು ನಾವು ಖಂಡಿತ ಸ್ಮರಿಸಲೇಬೇಕು. ಮುಸ್ತದ್ಅಫೀನ್ ಅತ್ಯಂತ ಹೆಚ್ಚು ಸ್ಮರಣೆಗೆ ಅರ್ಹರು. ಅಲ್ಲಾಹನ ಪ್ರವಾದಿ ಹೇಳಿದರು, ಈ ಜಗತ್ತಿನಲ್ಲಿ ದುರ್ಬಲರು ಇರುವ ಕಾರಣಕ್ಕೆ ನಿಮಗೆ ಅಲ್ಲಾಹು ರಿಸ್ಕ್ ಕೊಡುತ್ತಾ ಇದ್ದಾನೆ. ನಾನು ಪ್ರಥಮವಾಗಿ ನೆನಪಿಸಿದಂತೆ ಕೇರಳದಲ್ಲಿ ಭೀಕರ ಭೂಕುಸಿತಕ್ಕೆ, ಜಲಪ್ರಳಯಕ್ಕೆ, ಪ್ರವಾಹಕ್ಕೆ ಈಡಾಗಿ ಮರ್ದಿತರಾಗಿರುವ ಸಹೋದರ ಸಹೋದರಿಯರು, ಅವರನ್ನು ಖಂಡಿತ ಈ ಸಂದರ್ಭದಲ್ಲಿ ನಾವು ಸ್ಮರಿಸಲೇಬೇಕು. ಅದರ ಜೊತೆಗೆ ಫಲಸ್ತೀನ್ನ ನಿಮ್ಮ ಸಹೋದರ ಸಹೋದರಿಯರು, ಕಾಶ್ಮೀರದ ನಿಮ್ಮ ಸಹೋದರ ಸಹೋದರಿಯರು, ಮ್ಯಾನ್ಮಾರ್ನ, ಬರ್ಮಾದ ರೋಹಿಂಗ್ಯನ್ ಮುಸ್ಲಿಮರು, ಸಹೋದರ ಸಹೋದರಿಯರೇ, ಈ ಮುಸ್ತದ್ಅಫೀನ್ಗಳನ್ನು ಯಮನ್ನ, ಸಿರಿಯಾದ ನಿರಾಶ್ರಿತರ ಶಿಬಿರದಲ್ಲಿರುವ ದುರ್ಬಲರನ್ನು, ಪೀಡಿತರನ್ನು, ಕಷ್ಟಪಡುತ್ತಿರುವ ಸಹೋದರ ಸಹೋದರಿಯರನ್ನು ನೆನಪಿಸದೆ, ಸ್ಮರಿಸದೆ ನಮ್ಮ ಈದ್ ಹಬ್ಬ ಆಚರಿಸಲಿಕ್ಕೆ ನಮಗೆ ಖಂಡಿತ ಸಾಧ್ಯ ಇಲ್ಲ. ಸಹೋದರರೇ, ಅವರಿಗೆಲ್ಲ ನಾವು ಪ್ರಾರ್ಥಿಸಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರೆಲ್ಲರಿಗೆ ಸಾಂತ್ವನವನ್ನು ದಯಪಾಲಿಸಲಿ. ಅಲ್ಲಾಹು ಅವರಿಗೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಸಾಮರ್ಥ್ಯವನ್ನು ಅಲ್ಲಾಹು ಕೊಡಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರೆಲ್ಲರಿಗೂ ಮಾರ್ಗದರ್ಶನ ಮಾಡಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಎಲ್ಲಾ ರೀತಿಯ ಆಪತ್ತುಗಳಿಂದ ಅವರೆಲ್ಲರನ್ನು ರಕ್ಷಿಸಲಿ. ಕೊನೆಯದಾಗಿ ಈದ್ ಹಬ್ಬದಂದು ನಾವೆಲ್ಲ ನಗುತ್ತೇವೆ, ಮುಗುಳು ನಗೆ ಬೀರುತ್ತೇವೆ. ಸಹೋದರ ಸಹೋದರಿಯರೇ, ಆ ನಗು, ಆ ಮುಗುಳು ನಗೆ ಅದು ಕಾಪಟ್ಯ ಇಲ್ಲದ, ವಂಚನೆ ಇಲ್ಲದ, ನಿಷ್ಕಳಂಕವಾದ ಮುಗುಳು ನಗೆಯಾಗಿದೆ. ನಾವೆಲ್ಲ ಇವತ್ತು ನಗುವಾಗ, ಮುಗುಳು ನಗೆ ಬೀರುವಾಗ ಖಂಡಿತ ಆ ಮುಗುಳು ನಗೆಯಲ್ಲಿ ಕಾಪಟ್ಯ ಇರಬಾರ್ದು, ಖಂಡಿತ ಆ ಮುಗುಳು ನಗೆಯಲ್ಲಿ ಮೋಸ ಇರಬಾರದು. ಸಹೋದರರೇ, ಎಲ್ಲವನ್ನು ಮರೆತು ಬಿಟ್ಟು ಈದಿನ ದಿನದಂದು ನಾವು ಪರಸ್ಪರ ಬೀರುವ ಮುಗುಳು ನಗೆ ಅದು ನಿಷ್ಕಳಂಕವಾದ ಮುಗುಳು ನಗೆಯಾಗಿದೆ. ಈದಿನ ದಿನದಂದು ನಾವು ಹಸ್ತಲಾಘವ ಮಾಡುತ್ತೇವೆ, ಹಸ್ತದಾನ ಮಾಡುತ್ತೇವೆ. ಹಸ್ತದಾನ ಮಾಡುವಾಗ ಅದು ಕೇವಲ ಹಸ್ತದಾನ ಆಗಿರದೆ ಸಹೋದರ ಸಹೋದರಿಯರೇ, ಅದು ಹೃದಯದಾನವಾಗಿರಲಿ, ಅದು ಹೃದಯದಾನವಾಗಿರಲಿ. ಈದ ದಿನದಂದು ನಾವೆಲ್ಲ ಅಪ್ಪಿ ಹಿಡಿಯುತ್ತೇವೆ. ಅಪ್ಪಿ ಹಿಡಿಯುವಾಗ ಈ ಅಪ್ಪಿ ಹಿಡಿಯುವಿಕೆ ಸಹೋದರ ಸಹೋದರಿಯರೇ ಅದು ಪ್ರಾಮಾಣಿಕವಾಗಿರಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಅಕೂಲು ಕೌಲಿ ಹಾದಾ ಅಸ್ತಗ್ಫಿರುಲ್ಲಾಹ ಅಲ್ಲದೀ ಲೀ ವ ಲಕುಂ ವಸ್ತಗ್ಫಿರುಹು ಅನ್ನೀ ವ ಅನ್ಕುಂ ವ ಅನ್ ಜಮೀಇಲ್ ಮುಸ್ಲಿಮೀನ ವಲ್ ಮುಅ್ಮಿನೀನ ಅಜ್ಮഈನ್ ಫಸ್ತಗ್ಫಿರೂಹು ಇನ್ನಹು ಹುವಲ್ ಗಫೂರುರ್ ರಹೀಮ್. ಯಾ ಅಯ್ಯುಹಲ್ಲದೀನ ಆಮನು ತಖುಲ್ಲಾಹ ವ ಕೂಲು ಕೌಲನ್ ಸದೀದಾ ಯುಸ್ಲಿಹ್ ಲಕುಂ ಅಅಮಾಲಕುಂ ವ ಯಗ್ಫಿರ್ ಲಕುಂ ದುನೂಬಕುಂ ومن يطع الله ورسوله فقد فاز فوزا لا اله الا الله الرحيم المحمود صلى الله على سيدنا محمد وعلى اله وصحبه وسلم ان الله وملائكته يصلون على النبي يا ايها الذين امنوا صلوا عليه وسلموا تسليما اللهم صل وسلم على رسولك سيدنا محمد وعلى ال محمد اللهم ارض عن اشرف الخلفاء الراشدين امير المؤمنين ابي بكر الصديق وعمر بن الخطاب وعثمان بن عفان وعلي بن ابي طالب وعن جميع الصحابه اجمعين. ಸಹೋದರ ಸಹೋದರಿಯರೇ, ಈದ್ ದಿನದ ಅತ್ಯಂತ ಶ್ರೇಷ್ಠವಾದ ಒಂದು ಸುನ್ನತ್ತಾಗಿದೆ ಸದಕ ಮಾಡಿ. ಕಳೆದ ವಾರ ಶುಕ್ರವಾರ ನಾವು ಕೇರಳದ ದುರಂತ ಪೀಡಿತರಿಗಾಗಿ ಕಲೆಕ್ಷನ್ ಮಾಡಿದ್ದೆವು. ಧಾರಾಳ ಜನರು ದೊಡ್ಡ ಮಟ್ಟದಲ್ಲಿ ಸದಕ ಮಾಡಿದರು. ಅಲ್ಲಾಹು ಸುಬ್ಹಾನಹು ವ ತಆಲಾ ಆ ಸದಕಗಳನ್ನು ಸ್ವೀಕರಿಸಲಿ. ಆ ಸದಕಾದ ಕಾರಣದಿಂದ ಅಲ್ಲಾಹು ಎಲ್ಲ ಆಪತ್ತುಗಳಿಂದ, ಮಾರಕ ರೋಗಗಳಿಂದ ನಮ್ಮನ್ನು, ನಮ್ಮ ಮಕ್ಕಳನ್ನು